ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವ ಶ್ರೀರಾಮನ ಮೂರ್ತಿಗೆ ಕಾರ್ಕಳದಿಂದ ಶಿಲಾಕಲ್ಲು ಯಾತ್ರೆ ಜರುಗಿತು. ಅಯೋಧ್ಯೆಯಲ್ಲಿ ಭವ್ಯವಾಗಿ ನಿರ್ಮಾಣವಾಗುತ್ತಿರುವ ಪ್ರಭು ಶ್ರೀರಾಮಚಂದ್ರನ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿರುವ ರಾಮಮೂರ್ತಿಗೆ ಕಾರ್ಕಳದ ಈದು ಗ್ರಾಮದ ತುಂಗ ಪೂಜಾರಿಯವರ ಭೂಮಿಯಲ್ಲಿದ್ದ ಶಿಲೆ ಆಯ್ಕೆಯಾಗಿದೆ. ಶಿಲ್ಪಗಳ ತವರೂರು ಎಂದೇ ಖ್ಯಾತಿ ಪಡೆದಿರುವ ಹಲವಾರು ವಿಶೇಷತೆಗಳಿಗೆ ಸಾಕ್ಷಿಯಾಗಿರುವ ಕಾರ್ಕಳಕ್ಕೆ ಇದೀಗ ಮತ್ತೊಂದು ಕೀರ್ತಿ ಸಂದಿದೆ. ಕಾರ್ಕಳ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಭಕ್ತರ ಅವಿರತ ಶ್ರಮದಿಂದ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಬರದಿಂದ ನಿರ್ಮಾಣ ಆಗುತ್ತಿರುವ ಹಿಂದೂ ಧರ್ಮೀಯರ ಆರಾಧ್ಯ ದೇವ ಪ್ರಭು ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆಗೊಳ್ಳಲಿರುವ ರಾಮ ಮೂರ್ತಿಗೆ ಕಾರ್ಕಳದಿಂದ ಕೃಷ್ಣಶಿಲೆ ಹೊರಟಿತು. ಇಡೀ ನಮ್ಮ ಎಲ್ಲಾ ಕಾರ್ಯಗಳಲ್ಲಿ ಯಾವ ರೀತಿಯಾಗಿ ಅವರು ಜೋಡಿ ಆದ್ರು ಅಂತ ಹೇಳಿದ್ರೆ ಎಲ್ಲದಕ್ಕೂ ಕೂಡ ಮೈನ್ಸ್ ಜುವೆಲರ್ಸ್ ಇರ್ಬೋದು, ಅಲ್ಲಿ ಸ್ಥಳಕ್ಕೆ ಬಂದು ಎಲ್ಲದಕ್ಕೂ ಕೂಡ ಪೂರ್ತಿಯಾಗಿ ಅವರು ಸಹಕಾರವನ್ನು ಕೊಟ್ಟರು. ಅತಿ ವಿಶೇಷ ಅಂತ ಹೇಳಿದ್ರೆ ಇವತ್ತು ಎಷ್ಟು ಜನ ನಾವು ಈ ಕಲ್ಲನ್ನು ಮುಟ್ಟಿದ್ದೀವಿ, ಎಷ್ಟು ಜನ ಈ ಕಲ್ಲಿನ ನಮಸ್ಕಾರ ಮಾಡಿದ್ದೀವಿ, ಎಷ್ಟು ಜನ ಈ ಕಲ್ಲನ್ನು ನೋಡ್ಲಿಕ್ಕೆ ನಿಮ್ಮ ಕಣ್ಣುಗಳು ಇವತ್ತು ಒಂದು ಪುಣ್ಯ ಮಾಡಿದ್ದೇವೆ. ಅದಕ್ಕೆಲ್ಲ ಕಾರಣ ರವೀಂದ್ರ ಶೆಟ್ಟಿ. ಯಾಕಂದ್ರೆ ಇಲ್ಲದಿದ್ರೆ ನಾವು ಎಲ್ಲಿಂದಲೂ ಆರಂಭ ಮಾಡ್ತಿದ್ವಿ, ಎಲ್ಲಿಂದ ಅದ್ಭುತ. ಇಡೀ ನಮ್ಮ ಎಲ್ಲಾ ಕಾರ್ಯಗಳಲ್ಲಿ ಯಾವ ರೀತಿಯಾಗಿ ಅವರು ಜೋಡಿ ಆದ್ರು ಅಂತ ಹೇಳಿದ್ರೆ ಎಲ್ಲದಕ್ಕೂ ಕೂಡ ಮೈನ್ಸ್ ಜುವೆಲರ್ಸ್ ಇರ್ಬೋದು, ಅಲ್ಲಿ ಸ್ಥಳಕ್ಕೆ ಬಂದು ಎಲ್ಲದಕ್ಕೂ ಕೂಡ ಪೂರ್ತಿಯಾಗಿ ಅವರು ಸಹಕಾರವನ್ನು ಕೊಟ್ಟರು. ಅತಿ ವಿಶೇಷ ಅಂತ ಹೇಳಿದ್ರೆ ಇವತ್ತು ಎಷ್ಟು ಜನ ನಾವು ಈ ಕಲ್ಲನ್ನು ಮುಟ್ಟಿದ್ದೀವಿ, ಎಷ್ಟು ಜನ ಈ ಕಲ್ಲಿನ ನಮಸ್ಕಾರ ಮಾಡಿದ್ದೀವಿ, ಎಷ್ಟು ಜನ ಈ ಕಲ್ಲನ್ನು ನೋಡ್ಲಿಕ್ಕೆ ನಿಮ್ಮ ಕಣ್ಣುಗಳು